ತಂಗಾಳಿ ವೇಣೆ ಅದು ಮುದ್ದು ಮನಸ್ಸಿನ ಒಂದು ಸಾಂಗು. ಇದು ನಮ್ಮ ದರ್ಶನ್ ಅವ್ರದ್ದು ರಗ್ಲು ನಾನೇ ರಾಜ ಆ ಸಾಂಗು ಅಲ್ಲಿ ಮಾಡಿದ್ದು. ಬಟ್ ರಾಜೇಶ್ ಬ್ರಹ್ಮ ಅವ್ರು ಫಸ್ಟ್ ಪರ್ಫಾರ್ಮ್ ಮಾಡೋ ಅಂತ ಒಂದು ಸಾಂಗ್ ಅದು. ಶೂಟಿಂಗ್ ಎಲ್ಲ ಟೋಟಲಿ ಆಲ್ಮೋಸ್ಟ್ ಬೆಂಗಳೂರು, ನಮ್ಮ ರಾಜನಗರ 6 ಬ್ಲಾಕು, ಕಾಮಾಕ್ಷಪಾಳ್ಯ, ವಿಜಯನಗರ, ಕೆಂಗೇರಿ, ಅಬ್ಬಯ್ಯನಾಡು ಸ್ಟುಡಿಯೋ, ಚಿಕ್ಕಮಗಳೂರು, ಹಾಡು 2 ಹಾಡು ಚಿಕ್ಕಮಗಳೂರು ಮಾಡ್ದೆ. ತಂಗಾಳಿ ವೇಣೆ ಅದು ಮುದ್ದು ಮನಸ್ಸಿನ ಒಂದು ಸಾಂಗು. ಇದು ಆಮೇಲೆ ಇನ್ನೊಂದು ಕುಲದಲ್ಲಿ ಮೇಲೆ ಅದನ್ನೇ ರೀಮಿಕ್ಸ್ ಮಾಡಿದ್ದು ಆ ಪಿಕ್ಚರ್. ಅದು ತಾವರೆಕೆರೆಯಲ್ಲಿ ಮಾಡಿದೆ. ಅದರಲ್ಲಿ ಒಂದು ಫೇಮಸ್ ಪಾಪ್ಯುಲರ್ ಡ್ಯಾನ್ಸ್ ಮಾಸ್ಟ್ರು ಮತ್ತು ನೃತ್ಯ ನಿರ್ದೇಶಕ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು. ಅವರು ರಾಜೇಶ್ ಬ್ರಹ್ಮ ಅವರವರು ಅದಕ್ಕೆ ಫಸ್ಟ್ ಟೈಮು ಸೋಲೋ ಪರ್ಫಾರ್ಮ್ ಮಾಡ್ತಾರೆ. ಅದಕ್ಕೆ ಮುಂಚೆ ಚಿತ್ರ ಅನ್ನೋ ಸಿನಿಮಾಗಳಲ್ಲಿ ಮಾಡಿರ್ತಾರೆ. ಬಟ್ ಪ್ರಸಾದ್ ಮಾಸ್ಟರ್ಗಳು ಸರ್ ಒಳ್ಳೆ ಪರ್ಫಾರ್ಮರ್ ಇದ್ದಾರೆ, ಕರ್ಕೊಂಬರ್ತೀನಿ ಸರ್ ಅದೇ, ಯಾಕಂದರೆ ಅವ್ರಿಗೆ ಬಿಟ್ಬಿಟ್ಟಿದೆ. ಬಟ್ ರಾಜೇಶ್ ಬ್ರಹ್ಮ ಅವ್ರು ಫಸ್ಟ್ ಪರ್ಫಾರ್ಮ್ ಮಾಡೋ ಅಂತ ಒಂದು ಸಾಂಗ್ ಅದು. ಇಷ್ಟು ಲೊಕೇಶನ್ಗಳಲ್ಲಿ ನಡೆಯುತ್ತೆ ಶೂಟಿಂಗ್. ನಮ್ಮ ರಾಜನಗರ ತರಕಾರಿ ಮಾರ್ಕೆಟ್ ES ಇದ್ರೆ ತರಕಾರಿ ಇವಾಗ ಇಲ್ಲ, ಅದು ತರಕಾರಿ ಮಾರ್ಕೆಟ್ ಅಲ್ಲೊಂದು ಸಾಂಗ್ ಮಾಡೋದು. ನಮ್ಮ ದರ್ಶನ್ ಅವ್ರದ್ದು ರಗ್ಲು ನಾನೇ ರಾಜ ಆ ಸಾಂಗು ಅಲ್ಲಿ ಮಾಡಿದ್ದು. ಇನ್ನು ಮಿಕ್ಕಿದೆಲ್ಲ ನಮ್ಮ ರಾಜನಗರ 6 ಬ್ಲಾಕಲ್ಲಿ ಕಡಲೆ ಫ್ಯಾಕ್ಟ್ರಿ, ಇಲ್ಲಿ 6 ಬ್ಲಾಕು, ವಿಜಯನಗರ, ಕಾಮಾಕ್ಷಪಾಳ್ಯ ಮನೆ, ತಾವರೆಕೆರೆ, ಇಲ್ಲಿ ಸುತ್ತಮುತ್ತ ಇಷ್ಟೇ ಮಾಡಿದ್ದು ನಾವು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.